ತನಗೆ ಚಾ ಮಾಡಿ ಕೊಟ್ಟಿಲ್ಲ ಅಂತ ಕೋಪಗೊಂಡ ವೃದ್ಧ ಮಹಿಳೆಯೊಬ್ಬರು ತನ್ನ ಸೊಸೆಯನ್ನ ಚೂರಿಯಿಂದ ಇರಿದು ಕೊಲೆ ಮಾಡಿದ ದಾರುಣ ಘಟನೆ ಕೇರಳದ ಮಲ್ಲಪುರಂ ಜಿಲ್ಲೆಯ ನೆಲಂಬೂರು ಸಮೀಪದ ಕರುಲಾಯ್ ಎಂಬಲ್ಲಿ ನಡೆದಿದೆ. ಕರುಲಾಯ್ ಮೂಲದ ಸುನಿಲ್ ಬಾಬು ಎಂಬುವರ ಪತ್ನಿ 28 ವರ್ಷ ಪ್ರಾಯದ ರಜಿಲಾ ಕೊಲೆಯಾದ ಮಹಿಳೆ. ಪೂಕೊಟ್ಟಂ ಪಾಢಂ ಪೊಲೀಸರು ಆರೋಪಿ ಸುನಿಲ್ ಬಾಬು ಅವರ ತಾಯಿ 72 ವರ್ಷ ಪ್ರಾಯದ ಶಾಂತ ಎಂಬುವರನ್ನ ಬಂಧಿಸಿದ್ದಾರೆ. ಈ ಘಟನೆ ಸೋಮವಾರ ಬೆಳಗ್ಗೆ 6:30 ವೇಳೆಗೆ ನಡೆದಿದೆ. ಮನೆಯಲ್ಲಿ ಮೊದಲಿನಿಂದಲೂ ಆಗಿಂದಾಗೆ ಕೌಟುಂಬಿಕ ಕಲಹಗಳು ನಡೀತಾ ಇದ್ವು. ಇಂದು ಬೆಳಗ್ಗೆ ಅತ್ತೆ ಶಾಂತ ತನಗೆ ಚಾ ಮಾಡಿ ಕೊಡುವಂತೆ ಹೇಳಿದಾಗ ಸೊಸೆ ರಜಿಲಾ ನಿರಾಕರಿಸಿದ್ದಾರೆ ಎನ್ನಲಾಗಿದ್ದು, ಇದರಿಂದ ಕೋಪಗೊಂಡ ಅತ್ತೆ ಶಾಂತ ತನ್ನ 2 ಹೆಣ್ಣು ಮಕ್ಕಳ ಕಣ್ಣೆದುರಲ್ಲಿಯೇ ರಜಿಲಾ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಮಕ್ಕಳ ಬೊಬ್ಬೆ ಕೇಳಿ ಅಕ್ಕಪಕ್ಕದ ನಿವಾಸಿಗಳು ಧಾವಿಸಿ ಬಂದು ಪೊಲೀಸರಿಗೆ ಮಾಹಿತಿ ನೀಡಿ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಜಿಲಾ ಅವರನ್ನ ನಿಲಂಬೂರು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಅಷ್ಟರಲ್ಲಿ ರಜಿಲಾ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು.